ಕೋಡಿಂಬಾಡಿ ಪಂಚಾಯತಿನ ಬೆಳ್ಳಿಪ್ಪಾಡಿ ಗ್ರಾಮದ ಕುಮಾರಧಾರ ನದಿಯ ಪಕ್ಕದಲ್ಲಿರುವಂಥ ಈ ಒಂದು ಅಂದ್ರಿಗೇರಿ ಇಲ್ಲಿರುವಂಥ ಗಂಗಯ್ಯಗೌಡ ಮತ್ತು ಮಹಾಬಲಗೌಡ ಇಬ್ಬರ ಜಮೀನಿನಲ್ಲಿ ಭೂಕುಸಿತ ಆಗಿದೆ. ಇವತ್ತು ಸಾವು ನೋವು ಆಗದೇ ಇದ್ದರೂ ಜಾನುವಾರುಗಳ ಸಾವಾಗಿದೆ. ಹಟ್ಟಿ ಭಾಳಷ್ಟು ಡ್ಯಾಮೇಜ್ ಆಗಿದೆ. ಹೊಸ ಮನೆ ಕಟ್ಟುವಂಥ ಆ ಫೌಂಡೇಶನಿಗೆ ಬಾರೆ ಕುಸಿದು ಒಂದಷ್ಟು ಹಾನಿಯಾಗಿದೆ. ಒಟ್ಟು ಇವತ್ತು ಈ ಭಾಗದಲ್ಲಿ ಬೆಳ್ಳಿಪ್ಪಾಡಿ ಗ್ರಾಮದಲ್ಲಿ ಭೂಕುಸಿತದಿಂದ ಬಹಳಷ್ಟು ಜಾನುವಾರುಗಳಿಗೆ ಹಾನಿಯಾಗಿದೆ ಮತ್ತು ಏನು ಹಾಲು ಕರೆಯುವಂಥ ದನಗಳ ಸಾವಾಗಿದೆ. ಇದರಿಂದಾಗಿ ಇವತ್ತು ಗಂಗಯ್ಯಗೌಡ ಮತ್ತು ಮಹಾಬಲಗೌಡರಿಗೆ ಸಾವಿರಾರು ರೂಪಾಯಿ ಇವತ್ತು ನಷ್ಟ ಆಗಿದೆ. ಇದನ್ನು ಸರ್ಕಾರ ತಕ್ಷಣ NDRF ಮತ್ತು STRF ಆ ಒಂದು ಇದರಲ್ಲಿ ಭರಿಸುವಂಥ ಕೆಲಸವನ್ನು ಮಾಡಬೇಕು. ಸ್ಥಳೀಯಾಡಳಿತ ಸಂಸ್ಥೆಗಳು ಅವರಿಗೆ ಸಹಕಾರವನ್ನು ನೀಡಬೇಕು. ಇವತ್ತು ಯುದ್ಧೋಪಾದಿಯಲ್ಲಿ ನಮ್ಮ ಫೈರ್ ಸರ್ವಿಸಿನವರು, ಧರ್ಮಸ್ಥಳದ ಶೌರ್ಯ ತಂಡದವರು, ಅದೇ ರೀತಿಯಲ್ಲಿ ನಮ್ಮ ಇಲ್ಲಿಯ ಯುವಕರು ಇಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಣ್ಣು ತೆರವುಗೊಳಿಸುವಂಥ ಕೆಲಸ, ಅದೇ ರೀತಿಯಲ್ಲಿ ಆ ದನಗಳ ಶವವನ್ನು ತೆಗೆದು ಆ ಒಂದು ಅಂತಿಮ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಒಟ್ಟು ನಾನು ನಮ್ಮ ಸಾರ್ವಜನಿಕರಿಗೆ ಹೇಳುವಂಥದ್ದು, ಯಾರ್ಯಾರು ಇವತ್ತು ನಮ್ಮ ಧರೆಯ ಬದಿಯಲ್ಲಿ ಮನೆ ಕಟ್ಟಿಕೊಂಡು ಇವತ್ತು ಹಟ್ಟಿಯನ್ನು ಕಟ್ಟಿ ಅಲ್ಲಿ ದನಗಳನ್ನು ಕಟ್ಟಿದ್ದಾರೆ, ಮುಂಜಾಗ್ರತಾ ಕ್ರಮವಾಗಿ ಅವರೆಲ್ಲರೂ ಅದನ್ನು ಅಲ್ಲಿಂದ ತೆರವುಗೊಳಿಸಿ ಸುರಕ್ಷಿತ ಜಾಗದಲ್ಲಿ ಆ ದನಕರುಗಳನ್ನು ಕಟ್ಟಬೇಕು. ಅವರು ಹಾಗೆ ಮಳೆ ನಿಲ್ಲುವ ತನಕ ಒಂದಷ್ಟು ಮನೆಯನ್ನು ತೆರವುಗೊಳಿಸಿ ಬೇರೆ ಕಡೆ ಸುರಕ್ಷಿತ ಜಾಗದಲ್ಲಿ ವಾಸ್ತವ್ಯ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇದರಿಂದ ಒಂದಷ್ಟು ಜೀವಹಾನಿಯನ್ನು ತಪ್ಪಿಸ್ಬೋದು, ಒಂದಷ್ಟು ನಮ್ಮ ದನಕರುಗಳ ಆ ಒಂದು ಜೀವವನ್ನು ಕೂಡ ರಕ್ಷಣೆ ಮಾಡ್ಬೋದು. ಸಾರ್ವಜನಿಕರು ಈ ಒಂದು ಮಳೆಗಾಲದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಎಲ್ಲೆಲ್ಲಿ ಮರಗಳ ಅಡಿಯಲ್ಲಿ ಮನೆ ಇದೆಯಾ ಅಲ್ಲಿ ಕೂಡ ಒಂದಷ್ಟು ಎಚ್ಚರದಿಂದ ಇರುವಂಥದ್ದು, ಮರಗಳ ಕೊಂಬೆ ರೆಂಬೆಗಳನ್ನು ಕತ್ತರಿಸುವಂಥದ್ದು, ಒಟ್ಟು ಆ ಭಾಗದಲ್ಲಿ ಯಾವುದೇ ಜೀವಹಾನಿ ಆಗದಾಗಿ ನೋಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಬೇಕು. ಸರ್ಕಾರ ಕೂಡ ಹಾಗೆ ಇವತ್ತು NDRF ಮತ್ತು STRF ಗೈಡ್ಲೈನನ್ನು ಬದಲಾವಣೆ ಮಾಡಿ, ಹಿಂದೆ ನಮ್ಮ ಯಡಿಯೂರಪ್ಪ ಸರ್ಕಾರ ಇರುವಾಗ ಒಂದು ಮನೆ ಹಾನಿ ಆದರೆ 5 ಲಕ್ಷ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಭಾಗಶಃ ಹಾನಿ ಆದರೆ 1 ಲಕ್ಷ ಪರಿಹಾರವನ್ನು ಕೊಡುವಂಥದ್ದು, ಮನೆಗೆ ನೀರು ನುಗ್ಗಿದ್ರೆ 10,000 ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿತ್ತು. ತಕ್ಷಣ ಆ ಒಂದು ಮನೆ ಪೂರ್ತಿ ಹಾನಿಯಾದರೆ 5 ಲಕ್ಷ ಪರಿಹಾರವನ್ನು ಕೊಟ್ಟು ಆ ಒಂದು ಮನೆಯ ಮಾಲೀಕ ಮತ್ತೊಮ್ಮೆ ಮನೆ ಪುನರ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೇನೆ. ಒಟ್ಟು ಇವತ್ತು ಗ್ರಾಮ ಪಂಚಾಯಿತಿಗಳು, ಸ್ಥಳೀಯ ಆಡಳಿತ ನಮ್ಮ ಸಂಸ್ಥೆಯ ಒಟ್ಟಿಗೆ ಇವತ್ತು ಕಂದಾಯ ಇಲಾಖೆ ಕೂಡ ಇಂಥ ಹಾನಿಯಾದಾಗ ತಕ್ಷಣ ಈ ಒಂದು ಯುದ್ಧೋಪಾದಿಯಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.